ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸುತ್ತಾ ಇವತ್ತಿನ ಧ್ಯಾನವನ್ನು ನಾವು ಆರಂಭ ಮಾಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 14 ವಾಕ್ಯ 10 ಮತ್ತು 11. ಸ್ವಾಮಿ ದ್ರೋಹಕ್ಕೆ ಸಜ್ಜು. ಇದಾದ ಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತಿನ ಯೂದನು ಯೇಸು ಸ್ವಾಮಿಯನ್ನು ಹಿಡಿದು ಕೊಡುವ ದುರುದ್ದೇಶದಿಂದ ಮುಖ್ಯ ಯಾಜಕರ ಬಳಿಗೆ ಹೋದನು. ಇದರಿಂದ ಆ ಯಾಜಕರಿಗೆ ಅತ್ಯಾನಂದವಾಯಿತು. ಅವನಿಗೆ ಹಣ ಕೊಡುವುದಾಗಿ ಅವರು ಮಾತು ಕೊಟ್ಟರು. ಯೇಸುವನ್ನು ಹಿಡಿದೊಪ್ಪಿಸಲು ಅವನು ಸಂದರ್ಭ ಕಾಯತೊಡಗಿದನು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ರೋಮ್ ಸಾಮ್ರಾಜ್ಯವನ್ನು ಕಟ್ಟಿದಾತ ಸೀಸರ್ ಚಕ್ರವರ್ತಿ. ಆತನು ಈ ದೊಡ್ಡ ಒಂದು ಸಾಮ್ರಾಜ್ಯವನ್ನು ಕಟ್ಟಿದನು. ಆತನೊಂದಿಗೆ ಇತರರು ಕೂಡ ಇದ್ದರು, ಆತನ ಮಿತ್ರರು ಇದ್ದರು, ಇತರೆಲ್ಲರಿದ್ದು ಇದ್ದರು. ಆತನ ಜೀವನದ ಕೊನೆಗೆ ಆತನನ್ನು ಬೆನ್ನಿನಲ್ಲಿ ಇರಿದು ಕೊಲ್ಲಲಾಯಿತು. ಯಾಕಂತ ಹೇಳಿದರೆ ಆತನ ಕೆಲವು ನಿರ್ಧಾರಗಳನ್ನು ಆತನ ಮಿತ್ರರು ಒಪ್ಪಿಕೊಳ್ಳಲಿಲ್ಲ. ಆದ್ದರಿಂದ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಆತನ ನಾಯಕತ್ವವನ್ನು ವಿರೋಧಿಸಿ ಅದನ್ನು ಮುಗಿಸಿಬಿಡಲು ಸಂಚು ಹೂಡಿದರು ಮತ್ತು ಬೆನ್ನಿನಲ್ಲಿ ಇರಿದು ಆತನನ್ನು ಕೊಂದರು. ಹಾಗೆ ಕೊಲ್ಲುವಾಗ ಸೀಸರನ್ನು ಹಿಂದಕ್ಕೆ ನೋಡಿದನು. ಹಿಂದಕ್ಕೆ ನೋಡುವಾಗ ಆತನಿಗೆ ಕಂಡದ್ದು ಬ್ರೂಟಸ್ ಎನ್ನುವ ವ್ಯಕ್ತಿ. ಆ ಬ್ರೂಟಸ್ ಸೀಸರನ ಆಪ್ತ ಮಿತ್ರ, ಯಾವಾಗಲೂ ಕೂಡ ಆತನೊಂದಿಗೆ ಇದ್ದಂಥ ವ್ಯಕ್ತಿ. ಬ್ರೂಟಸನಿಗೆ ಸೀಸರನ ಆ ಒಂದು ಕೆಲವು ಧೋರಣೆಗಳು, ಆತನ ಆಡಳಿತ ವೈಖರಿ ಮೆಚ್ಚಲಿಲ್ಲ. ಆದರೆ ಸೀಸರನು ಒಬ್ಬ ದೊಡ್ಡ ನಾಯಕ, ಅಷ್ಟು ಸುಲಭದಲ್ಲಿ ಆತನನ್ನು ಯಾರು ಕೂಡ ಎದುರಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆ ಕಾರಣದಿಂದಾಗಿ ಬ್ರೂಟಸನು ಮತ್ತು ಇತರರು ಒಟ್ಟಿಗೆ ಸೇರಿ ಈ ರೀತಿಯಲ್ಲಿ ಆತನನ್ನು ಕೊಲೆ ಮಾಡುವ ಸಂಚನ್ನು ಹೂಡಿದರು ಮತ್ತು ಆತನನ್ನು ಇರಿದು ಕೊಂದರು. ಸೀಸರನ್ನು ಹಿಂದಕ್ಕೆ ನೋಡಿದಾಗ ಆತನಿಗೆ ನಂಬಲಿಕ್ಕೆ ಆಗಲಿಲ್ಲ. ಉಳಿದವರು ಇರಿದರೆ ಸೀಸರನಿಗೆ ಅಷ್ಟು ದುಃಖ ಆಗುತ್ತಿರಲಿಲ್ಲ. ಆದರೆ ಯಾವಾಗ ಆತನ ಆಪ್ತ ಮಿತ್ರನಾದ ಬ್ರೂಟಸನು ಕೊಂದನೋ ಆತನನ್ನು, ಅದು ಆತನಿಗೆ ಅರ್ಥ ಮಾಡಲಿಕ್ಕೆ, ಜೀರ್ಣಿಸಲಿಕ್ಕೆ ಆಗಲಿಲ್ಲ. ಆತನೇನು ಮಾಡಿದಾನೆ ಅಂತ ಹೇಳಿದರೆ, ಹಿಂದಕ್ಕೆ ನೋಡಿ ಬ್ರೂಟಸನು ತನ್ನ ಕೈಯಲ್ಲಿ ಕತ್ತಿ ಹಿಡಿದು ಇರಿಯುವಂಥ ಸಂದರ್ಭದಲ್ಲಿ ಸೀಸರ್ ಹೇಳಿದನು, ಬ್ರೂಟಸ್ ನೀನು ಕೂಡ ಎನ್ನುವ ಒಂದು ಆ ಕೊನೆಯ ನುಡಿ ಆತನ ಬಾಯಿಂದ ಬಂತು. ಬ್ರೂಟಸ್ ನೀನು ಕೂಡ ಅಂದರೆ ಅದರ ಅರ್ಥ ಏನಂತ ಹೇಳಿದರೆ, ಉಳಿದೆಲ್ಲರೂ ಕೂಡ ಅರ್ಥ ಆಗ್ತದೆ, ಆದರೆ ನೀನು ನನ್ನ ಮಿತ್ರನಾದವನು, ಓರ್ವ ಸಾಮಂತನು, ಗಣ್ಯ ವ್ಯಕ್ತಿ, ನೀನು ಕೂಡ ಈ ರೀತಿಯಲ್ಲಿ ನನ್ನನ್ನು ಹಿಂದಿನಿಂದ ಕೊಲ್ಲಿಕ್ಕೆ ಬಂದೀಯಾ ಎಂಬ ಒಂದು ಆ ನುಡಿ ಸೀಸರ್ನ ಬಾಯಿಂದ ಬಂತು.
ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಅನೇಕ ಬಾರಿ ಇದು ಕಾಣಲಿಕ್ಕೆ ಸಿಗ್ತದೆ. ಕೆಲವು ಬಾರಿ ನಮ್ಮ ಜೀವನದಲ್ಲಿ, ಇನ್ನು ಕೆಲವು ಬಾರಿ ಇತರರ ಜೀವನದಲ್ಲಿ ನಮಗೆ ಕಾಣ ಸಿಗುತ್ತದೆ. ಅದೇನಂತ ಹೇಳಿದರೆ, ಯಾವಾಗಲೂ ಒಟ್ಟೊಟ್ಟಿಗೆ ಇದ್ದವರು, ಯಾವಾಗಲೂ ಜೊತೆಯಾಗಿರುವವರು ಒಂದು ಸಮಯ ಬರ್ತದೆ ಪರಸ್ಪರ ವೈರಿಗಳಾಗ್ತಾರೆ. ಆ ವೈರತ್ವ ಕಡು ವೈರತ್ವದಿಂದ ಬದಲಾಗುತ್ತದೆ. ಯಾಕೆಂತ ಹೇಳಿದರೆ, ಮಿತ್ರರು ಯಾವಾಗಲೂ ಪರಸ್ಪರ ಒಬ್ಬರು ಇನ್ನೊಬ್ಬರನ್ನು ಚೆನ್ನಾಗಿ ಅರಿತುಕೊಳ್ಳುತ್ತಾರೆ. ಆಗ ಏನಾಗ್ತದೆ ಅಂತ ಹೇಳಿದರೆ, ಅವರಲ್ಲಿನ ಕೆಟ್ಟತನ ಕೂಡ ಅವರಿಗೆ ಸರಿಯಾಗಿ ತಿಳಿದಿರುತ್ತದೆ. ಕೆಟ್ಟತನ ಹೇಳುವುದರ ಬದಲಿಗೆ ಅವರ ದುರ್ಬಲತೆ ಅವರಿಗೆ ಚೆನ್ನಾಗಿ ತಿಳಿದಿರ್ತದೆ. ಆದ್ದರಿಂದ ಯಾವಾಗ ಈ ಮಿತ್ರತ್ವ ವೈರತ್ವಕ್ಕೆ ಬದಲಾಗ್ತದೋ ಆಗ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಮಿತ್ರನಲ್ಲಿದ್ದಂಥ ದುರ್ಬಲತೆಯನ್ನು ಉಪಯೋಗಿಸಿಕೊಂಡು ಅದನ್ನು ಬಳಸುತ್ತಾರೆ ಆತನ ವಿರುದ್ಧ. ಆ ಸಂದರ್ಭದಲ್ಲಿ ಏನಾಗ್ತದೆ, ಯಾರಾದರೂ ಏನಾದರೂ ಕೆಟ್ಟದು ಮಾಡಿದರೆ ಸಹಿಸಿಕೊಳ್ಳಬಹುದು. ವೈರಿಗಳು ಕೆಟ್ಟದು ಮಾಡಿದರೆ ಸಹಿಸಿಕೊಳ್ಳಬಹುದು. ಯಾಕಂತ ಹೇಳಿದರೆ ಅವರು ವೈರಿಗಳು. ಸಾಮಾನ್ಯ ಜನರು ಅಜ್ಞಾನತೆಯಿಂದ ಏನಾದರೂ ಕೆಟ್ಟದು ಮಾಡಿದರೆ ಸಹಿಸಿಕೊಳ್ಳಬಹುದು. ಆದರೆ ಯಾವಾಗ ಒಬ್ಬ ಮಿತ್ರನು ವಿರೋಧ ಮಾಡುತ್ತಾನೆ, ಯಾವಾಗ ಒಬ್ಬ ಮಿತ್ರನು ಸಂಚು ಹೂಡುತ್ತಾನೆ, ಆ ಘಟನೆ ಜೀರ್ಣಿಸಿಕೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ, ಬೇರೆ ಯಾರಾದರೂ ಚಿಂತೆ ಇಲ್ಲ, ನಾನು ಸಹಾಯ ಮಾಡಿದಂಥ ವ್ಯಕ್ತಿ, ನನ್ನಿಂದ ಸಹಾಯವನ್ನು ಪಡೆದಂಥ ವ್ಯಕ್ತಿ ಇವತ್ತು ನನ್ನ ವಿರುದ್ಧನೇ ತಿರುಗಿ ಬೀಳುತ್ತಾನಲ್ಲ ಎಂಬ ಒಂದು ಆ ಕಟು ಮತ್ತು ಆ ಸತ್ಯ ಅದನ್ನು ನುಂಗ್ಲಿಕ್ಕೆ ತುಂಬ ಕಷ್ಟವಾಗ್ತದೆ. ಕಹಿ ಸತ್ಯ, ಏನು ಮಾಡಲಿಕ್ಕಾಗಲ್ಲ. ನನಗೆ ತಿಳಿದುಂಟು, ಓರ್ವರು ತಮ್ಮ ಜೀವನದಲ್ಲಿ ಇತರರ ಕಷ್ಟಗಳನ್ನು ನೋಡಿ ಅವರಿಗೆ ಸಹಾಯ ಮಾಡುತ್ತಿದ್ದರು. ತನ್ನಲ್ಲಿದ್ದಂಥ ಬಟ್ಟೆ ಅಥವಾ ಏನುಂಟು ಅದನ್ನು ಅವರು ಇತರರಿಗೆ ಕೊಡುತ್ತಿದ್ದರು. ಒಂದು ಸಂದರ್ಭ ಹೀಗೆ ಬಂತು, ಯಾರು ಸಹಾಯ ಪಡೆದಿದ್ದರೋ ಅವರೆಲ್ಲರೂ ಕೂಡ ಈ ಮಹಿಳೆಯ ವಿರುದ್ಧ ತಿರುಗಿ ಬಿದ್ದರು. ಅವರು ನೆರೆಹೊರೆಯವರು, ಅವರಿಗೆ ಸಹಾಯ ಮಾಡಿದ್ದರು. ಆದರೆ ಈ ಒಂದು ಸಮಯದಲ್ಲಿ ಅವರು ತಿರುಗಿ ಬಿದ್ದರು. ಅದು ಜೀರ್ಣಿಸಿಕೊಳ್ಳಲಿಕ್ಕೆ ತುಂಬ ಕಷ್ಟ. ಇವತ್ತಿನ ಸುವಾರ್ತೆ ನೋಡಿ ಪ್ರಿಯರೇ, ಇಸ್ಕರಿಯೋತಿನ ಯೂದನು ಯೇಸು ಸ್ವಾಮಿಯನ್ನು ಮಾರಲಿಕ್ಕೆ ಮುಂದೆ ಬರುತ್ತಾನೆ. ನಾವು ಇದನ್ನು ತಿಳ್ಕೊಳ್ಬೇಕು ಪ್ರಿಯರೇ. ಯೇಸು ಸ್ವಾಮಿ ಸರ್ವಜ್ಞಾನಿ, ಮನುಷ್ಯರಾಗಿ ಈ ಭೂಲೋಕಕ್ಕೆ ಬಂದರು ಸರಿ, ಆದರೆ ಅವರಿಗೆ ಎಲ್ಲವೂ ಕೂಡ ತಿಳಿದಿತ್ತು. ಯಾಕಂತ ಹೇಳಿದರೆ ಅವರು ದೇವರ ಕುಮಾರ. ಮನುಷ್ಯರಾಗಿ ಭೂಲೋಕಕ್ಕೆ ಬರುವಾಗ ಅವರ ದೈವತ್ವ ಅದು ಹೊರಟು ಹೋಗಿಲ್ಲ. ಅದಕ್ಕಾಗಿಯೇ ಜಕ್ಕಯ್ಯನು ಮರದ ಮೇಲೆ ಏರಿ ಕುಳಿತಾಗ ಜಕ್ಕಯ್ಯನು ಯೇಸು ಸ್ವಾಮಿಗೆ ಕಂಡನು. ಯಾಕಂತ ಹೇಳಿದರೆ ಯೇಸು ಸ್ವಾಮಿ ಎಲ್ಲವನ್ನು ನೋಡುತ್ತಾರೆ. ಯಾವಾಗ ಫರಿಸಾಯ ಸಿಮೋನನು ಓರ್ವ ಮಹಿಳೆ ಬಂದು ಯೇಸು ಸ್ವಾಮಿಯ ಕಾಲಿನ ಮೇಲೆ ಎಣ್ಣೆಯನ್ನು ಸುರಿದು ಅದನ್ನು ತನ್ನ ಕೇಶದಿಂದ ಸವರುತ್ತಿರುವಾಗ ಆ ಸಿಮೋನನು ಯೋಚನೆ ಮಾಡಿದನು, ಯೇಸು ಸ್ವಾಮಿ ಒಂದು ವೇಳೆ ಪ್ರವಾದಿಯಾಗಿದ್ದರೆ ಯಾಕಾಗಿ ಈತನು ಸುಮ್ಮನೆ ಕೂತಿದ್ದಾನೆ, ಯಾಕಾಗಿ ತನ್ನ ಕಾಲ ಮೇಲೆ ಎಣ್ಣೆ ಸುರಿಯುವಂಥ ಈ ಮಹಿಳೆ ಯಾರು ಅಂತ ತಿಳಿದಿಲ್ಲ ಈತನಿಗೆ. ಆತನು ತನ್ನ ಮನಸ್ಸಿನಲ್ಲಿ ಅದನ್ನು ಹೇಳಿಕೊಂಡಿದ್ದನು ವಿನ ತನ್ನ ಬಾಯಿಯಲ್ಲಿ ತುಟಿಯಲ್ಲಿ ಆತನು ಹೊರಕ್ಕೆ ಹಾಕಲಿಲ್ಲ ಅಥವಾ ಹೇಳಲಿಲ್ಲ. ಆದರೆ ಪ್ರಿಯರೇ, ಯೇಸು ಸ್ವಾಮಿಗೆ ಸಿಮೋನನ ಮನಸ್ಸಿನಲ್ಲಿ ಏನೆಲ್ಲ ನಡೆಯುತ್ತಿತ್ತು ಅದನ್ನು ಅರ್ಥ ಮಾಡಿಕೊಂಡರು. ಯಾಕೆಂತ ಹೇಳಿದರೆ ಮನುಷ್ಯನ ಮನಸ್ಸಿನಲ್ಲಿ ಹೃದಯದಲ್ಲಿ ಏನೆಲ್ಲ ಆಗುತ್ತದೆ ಎಂಬುದು ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತು. ಹಾಗಾದರೆ ತನ್ನ 12 ಮಂದಿ ಶಿಷ್ಯರನ್ನು ಆಯ್ಕೆ ಮಾಡುವಾಗ ಯೇಸು ಸ್ವಾಮಿಗೆ ಇದು ತಿಳಿದಿರಲಿಲ್ವೇ? ಯೂದಾಸನು
ಒಂದು ದಿವಸ ತನ್ನನ್ನು ಸಂಚು ಮಾಡಿ ಮಾರುತ್ತಾನೆಂಬುದು ತಿಳಿದಿರಲಿಲ್ವೇ? ತಿಳಿದಿತ್ತು ಪ್ರಿಯರೇ. ಮತ್ತೆ ಯಾಕಾಗಿ ಯೇಸು ಸ್ವಾಮಿ ಆತನನ್ನು ಈ 12 ಮಂದಿಯ ಈ ಗುಂಪಿನಲ್ಲಿ ಸೇರಿಸಿಕೊಂಡರು? ಅದು ಯೇಸು ಸ್ವಾಮಿಯ ಔದಾರ್ಯತೆ. ಅದು ಯೇಸು ಸ್ವಾಮಿಯ ಔದಾರ್ಯತೆ. ಯೇಸು ಸ್ವಾಮಿ ಏನು ಹೇಳ್ತಾರೆ? ಸ್ವರ್ಗದಲ್ಲಿರುವ ನನ್ನ ಪಿತನು ಒಳ್ಳೆಯವರ ಮೇಲೆ ಕೆಟ್ಟವರ ಮೇಲೆ ಒಂದೇ ಸವನೆಯಾಗಿ ಮಳೆಯನ್ನು ಸುರಿಯುವುದಿಲ್ವೇ? ಒಳ್ಳೆಯವರ ಮತ್ತೆ ಕೆಟ್ಟವರ ಮೇಲೆ ಒಂದೇ ರೀತಿಯಾಗಿ ಸೂರ್ಯನು ಉದಯಿಸುವಂತೆ ಮಾಡುವುದಿಲ್ಲವೇ? ಇದು ಪ್ರಿಯರೇ ದೈವತ್ವ. ನಾವು ಮನುಷ್ಯರು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಇನ್ನೊಬ್ಬರ ಪ್ರತಿಕ್ರಿಯೆಯನ್ನು ನೋಡುತ್ತೇವೆ. ಅವರು ನನ್ನ ಹತ್ರ ಹೇಗಿದ್ದಾರೆ? ಚೆನ್ನಾಗಿದ್ದರೆ ಸರಿ, ನಾನು ಕೂಡ ಚೆನ್ನಾಗಿದ್ದೇನೆ. ಅವರು ಕೆಟ್ಟವರಾಗಿದ್ದರೆ ನಾನು ಅವರ ತಂಟೆಗೆ ಹೋಗುವುದಿಲ್ಲ, ಅವರು ನನ್ನ ತಂಟೆಗೆ ಬರುವುದು ಬೇಡ. ಇದು ಮನುಷ್ಯ ಸ್ವಭಾವದ ಪ್ರತಿಕ್ರಿಯೆ. ದೈವತ್ವದ ಪ್ರತಿಕ್ರಿಯೆ ಏನಂತ ಹೇಳಿದರೆ, ಉಳಿದವರು ಏನೇ ಮಾಡಲಿ ನಾನು ಮಾತ್ರ ನನ್ನ ಒಳಿತನ್ನು ಮಾಡುತ್ತಲೇ ಹೋಗ್ತೇನೆ. ಇದು ದೈವತ್ವ. ಯೇಸು ಸ್ವಾಮಿಗೆ ಚೆನ್ನಾಗಿ ತಿಳಿದಿತ್ತು ಯೂದಾಸನ ಸ್ವಭಾವ, ಮತ್ತೆ ಒಂದು ದಿವಸ ಈತನು ತನ್ನನ್ನು ಮಾರುತ್ತಾನೆ ಎಂಬುದು ತಿಳಿದಿತ್ತು. ಆದರೂ ಕೂಡ, ಆತನ ಸ್ವಭಾವ ತಿಳಿದಿದ್ದರೂ ಕೂಡ ಯೇಸು ಸ್ವಾಮಿ ಆತನನ್ನು ತನ್ನ ಪಂಗಡದಲ್ಲಿ ಸೇರಿಸಿಕೊಳ್ಳುತ್ತಾರೆ. ಯೇಸು ಸ್ವಾಮಿಗೆ 12 ಮಂದಿ ಶಿಷ್ಯರಿದ್ದರು, ಮತ್ತೆ ಅನೇಕ ಮಂದಿ ಶಿಷ್ಯರಿದ್ದರು. ಪ್ರೇಷಿತರು 12 ಮಂದಿ. ಅವರಲ್ಲಿ ಒಬ್ಬನ್ನು ನೋಡಿ ಯಾವ ರೀತಿಯ ಮನುಷ್ಯನಾಗಿ ಬಿಟ್ಟನು. ಯೇಸು ಸ್ವಾಮಿಯ ಸಂಗಡ ಇದ್ದವರು ಎಲ್ಲರೂ ಕೂಡ ಯೇಸು ಸ್ವಾಮಿಯಿಂದ ಕಲಿತುಕೊಂಡರು. ಅವರು ಪರಿವರ್ತನೆಗೊಂಡರು, ಅವರು ಬದಲಾದರು. 3 ವರ್ಷಗಳ ಕಾಲ ಈ ಯೂದಾಸನು ಯೇಸು ಸ್ವಾಮಿಯ ಜೊತೆಗೆ ಇದ್ದು ಯೇಸು ಸ್ವಾಮಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಆತನಲ್ಲಿ ಒಂದು ಕನಸಿತ್ತು. ಆ ಕನಸು ಏನಂತ ಹೇಳಿದ್ರೆ, ಒಂದು ದಿವಸ ಅಲ್ಲದ್ರೆ ಇನ್ನೊಂದು ದಿವಸ ಯೇಸು ಸ್ವಾಮಿ ಸಾಮ್ರಾಜ್ಯವನ್ನು ಕಟ್ಟುತ್ತಾರೆ. ಅಂತಹ ಸಂದರ್ಭದಲ್ಲಿ ತನಗೆ ಒಂದು ದೊಡ್ಡ ಹುದ್ದೆ ಸಿಗುತ್ತದೆ. ಆದರೆ ದಿನಗಳು ಹೋದಂತೆ ಯೇಸು ಸ್ವಾಮಿ ಈ ಪ್ರಪಂಚದ ಅರಸನಾಗುವುದು ಕಾಣಲಿಕ್ಕೆ ಸಿಗಲಿಲ್ಲ ಯೂದಾಸನಿಗೆ. ಅದಕ್ಕಾಗಿ ಆತನು ನಿರಾಸೆಗೊಂಡನು. ಏನು ಮಾಡಿದನು? ಅದಕ್ಕೆ ಆತನು ಏನು ಮಾಡಿದನು ಅಂತ ಹೇಳಿದ್ರೆ, ಮುಖ್ಯ ಯಾಜಕರ ಬಳಿಗೆ ಹೋದನು. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿಯ ಮರಣದ ಸಂಚು ಅಲ್ಲಿ ಹೂಡಲಾಗಿತ್ತು. ಅವರು ಕಾಯುತ್ತಿದ್ದರು ಸಮಯವನ್ನು. ಆತನು ಅಲ್ಲಿಗೆ ಹೋಗುತ್ತಾನೆ, ಮತ್ತೆ ಹೇಳ್ತಾನೆ, ಯೇಸು ಸ್ವಾಮಿಯನ್ನು ಮಾರಲಿಕ್ಕೆ ತಾನು ತಯಾರಿದ್ದೇನೆ ಅಂತ ಹೇಳಿಕೊಂಡು. ಪ್ರಿಯರೇ, ಯೇಸು ಸ್ವಾಮಿ ಪವಾಡಗಳನ್ನು ಮಾಡಿದ್ದರು, ಯೇಸು ಸ್ವಾಮಿ ಪ್ರವಚನ ಮಾಡಿದ್ದರು, ಯೇಸು ಸ್ವಾಮಿಯ ಪರಿಚಯ ಎಲ್ಲರಿಗೆ ಕೂಡ ಇತ್ತು. ಏನು ಅಗತ್ಯ ಇತ್ತು ಯೂದಾಸನಿಗೆ ಯೇಸು ಸ್ವಾಮಿಯನ್ನು ಮಾರುವಂಥದ್ದು? ಏನು ಅಗತ್ಯ ಇತ್ತು ಈ ಸೈನಿಕರಿಗೆ ಯಾರಾದರೂ ಬಂದು ಯೇಸು ಸ್ವಾಮಿಯನ್ನು ಮುತ್ತಿಕ್ಬೇಕು, ಮತ್ತೆ ಆಗ ಅವರ ಪರಿಚಯ ಸಿಕ್ಕಿದ ಮೇಲೆ ಹಿಡಿಬೇಕೆಂಬುದಾಗಿ? ಏನು ಅಗತ್ಯ ಇದ್ದಿಲ್ಲ. ಎಲ್ಲರಿಗೂ ಕೂಡ ತಿಳಿದಿತ್ತು ಯೇಸು ಸ್ವಾಮಿ ಯಾರಂತ. ಆದರೆ ಏನು ಪೂರ್ವ ನಿಗದಿತವಾಗಿ ಹೇಳಲಾಗಿತ್ತೋ ಅದು ಯೂದಾಸನಿಂದ ನಡೆಯಬೇಕಿತ್ತು. ಅದಕ್ಕಾಗಿ ಯೂದಾಸನು ಏನು ಮಾಡಿದಾನೆ ಅಂತ ಹೇಳಿದ್ರೆ, ಹಣದ ಆಸೆಗೆ ಬಲಿ ಬಿದ್ದನು. ಆತನು ಹೇಳ್ಬಹುದಿತ್ತು, ನಾನು ಯೇಸು ಸ್ವಾಮಿಯನ್ನು ಗುರುತು ಮಾಡಿಕೊಳ್ತೇನೆ, ನೀವು ಆತನನ್ನು ಹಿಡಿಯಿರಿ ಅಂತ ಹೇಳಿಕೊಂಡು. ಆತನಿಗೆ ಹಣ ಯಾಕೆ ಬೇಕಿತ್ತು? ನಮ್ಮ ಜೀವನದಲ್ಲಿ ಹಲವು ಬಾರಿ ಇದೇ ಆಗ್ತದೆ. ಏನಂತ ಹೇಳಿದ್ರೆ, ಯಾರೋ ಏನು ನಮಗೆ ಸ್ವಲ್ಪ ಗಿಫ್ಟ್ ಕೊಡ್ತಾರೆ, ಯಾರೋ ಏನು ಸ್ವಲ್ಪ ಅಧಿಕಾರದ ಆಸೆಯನ್ನು ತೋರಿಸ್ತಾರೆ, ಯಾರೋ ಏನು ಸ್ವಲ್ಪ ಹೆಸರಿನ ಆಸೆಯನ್ನು ತೋರಿಸ್ತಾರೆ. ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮನ್ನೇ ನಾವು ಇತರರಿಗೆ ಮಾರಿ ಬಿಡುತ್ತೇವೆ. ನಮ್ಮ ಅಂತಃಕರಣವನ್ನು, ನಮ್ಮ ಮನಸ್ಸನ್ನು ನಾವು ಮಾರಿ ಬಿಡುತ್ತೇವೆ. ಏನು ಮಾಡಬಾರದೋ ಅದನ್ನು ಮಾಡುತ್ತೇವೆ. ಯಾವುದಕ್ಕೋಸ್ಕರ? ಸ್ವಲ್ಪ ಹಣ ಇರಬಹುದು, ಸ್ವಲ್ಪ ಏನಾದರೂ ಹೆಸರು ಬರಬಹುದು, ಇನ್ನು ಸ್ವಲ್ಪ ಅಧಿಕಾರ ಸಿಗಬಹುದು. ನಾವು ನಮ್ಮನ್ನೇ ಮಾರಿ ಬಿಡುತ್ತೇವೆ. ಎಂಥ ಒಂದು ದುರದೃಷ್ಟಕರ ಸಂಗತಿ ಇದು. 3 ವರ್ಷಗಳ ಕಾಲ ಯೇಸು ಸ್ವಾಮಿಯ ಜೊತೆಗಿದ್ದು ಒಂದು 30 ನಾಣ್ಯಗಳಿಗಾಗಿ ಯೂದಾಸನು ಯೇಸು ಸ್ವಾಮಿಯನ್ನು ಮಾರಿಬಿಟ್ಟನು. ಯೂದಾಸನು ಕಾಣಲಿಲ್ವೇ? ಯೇಸು ಸ್ವಾಮಿ 5 ರೊಟ್ಟಿ ಮತ್ತು 2 ಮೀನುಗಳಿಂದ ಒಂದು ದೊಡ್ಡ ಪವಾಡವನ್ನು ಮಾಡಿದರು. ಸಾವಿರಾರು ಜನರಿಗೆ ಊಟ ಮಾಡಲಿಕ್ಕೆ ಕೊಟ್ಟರು. ಅಂತಹ ಯೇಸು ಸ್ವಾಮಿಗೆ 30 ನಾಣ್ಯ ಏಕೆ?
30,000 ನಾಣ್ಯವನ್ನು ಉಂಟು ಮಾಡುವಂಥ ಶಕ್ತಿ ಇದ್ದಿಲ್ವೇ? ಯೂದಾಸನು ಒಂದು ವೇಳೆ ಕೇಳಿದ್ದರೆ, ನನಗೆ ಹಣ ಬೇಕು ಅಂತ ಕೇಳಿದ್ದರೆ ಯೇಸು ಸ್ವಾಮಿ ಪವಾಡವನ್ನು ಮಾಡ್ತಿದ್ದಾರೋ ಏನೋ. ಯಾಕಂತ ಹೇಳಿದ್ರೆ ಆ ಶಕ್ತಿ ಅವರಿಗಿದ್ದಿತ್ತು. ಆದರೆ ಯೂದಾಸನು 30 ನಾಣ್ಯಗಳ ಆಸೆಗಾಗಿ ತನ್ನ ಸ್ವಾಮಿಯನ್ನು ಮಾರಿಬಿಟ್ಟನು. ಕೆಲವು ದಿನಗಳ ಹಿಂದೆ ಓರ್ವ ಮಿತ್ರರು, ಪರದೇಶದಲ್ಲಿರುವವರು, ದೂರದಲ್ಲಿರುವವರು ನನ್ನ ಹತ್ರ ಹೀಗೆ ಹೇಳಿದರು, ಯಾಕಾಗಿ ನಾವು ಯೂದಾಸನನ್ನು ಯಾವಾಗಲೂ ಖಳನಾಯಕನಂತೆ ತೋರಿಸಬೇಕು? ಯೂದಾಸನು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿರಬಹುದು. ಯಾಕೆಂತ ಹೇಳಿದ್ರೆ ಈ ರೋಮ್ ಸಾಮ್ರಾಜ್ಯ ಅದರ ವಿರುದ್ಧ ತಿರುಗಿ ಬೀಳಲಿಕ್ಕೆ ಯೇಸು ಸ್ವಾಮಿ ಮುಂದೆ ಬರುವುದಿಲ್ಲ. ಆದ್ದರಿಂದ ತಾನು ಈ ಮುಖ್ಯ ಯಾಜಕರೊಂದಿಗೆ ಕೈ ಜೋಡಿಸಿ ಏನು ಯೇಸು ಸ್ವಾಮಿ ಮಾಡಲಿಲ್ಲ ಅದನ್ನು ತಾನು ಮಾಡಲಿಕ್ಕೆ ತಯಾರಿದ್ದೇನೆ, ಅಥವಾ ಈ ದಾರಿಯಿಂದ ಯೇಸು ಸ್ವಾಮಿಯನ್ನು ಬದಿಗಿರಿಸಲು ಈ ಒಂದು ಕೃತ್ಯವನ್ನು ಮಾಡುತ್ತಾನೆ ಅಂತ ಯೋಚಿಸಿಕೊಂಡಿರಬಹುದು. ಒಂದು ವೇಳೆ ಈ ಶಾಸ್ತ್ರದ ಪ್ರಕಾರ ಯೇಸು ಸ್ವಾಮಿ ಯೂದಾಸನ ಮುಖಾಂತರ ಮರಣ ಹೊಂದಬೇಕಿದ್ದ ಅಂತ ಇದ್ದಿದ್ರೆ ಯೂದಾಸನ ಏನು ತಪ್ಪು ಅದರಲ್ಲಿ ಅಂತ ನನ್ನ ಹತ್ರ ಹಲವು ರೀತಿಯಲ್ಲಿ ಕೇಳಿದವರು. ನೀವೇನು ಹೇಳ್ತೀರ ಅಂತ ಹೇಳಿಕೊಂಡು, ಯೂದಾಸನು ಚಿಕ್ಕ ಮಗು ಆಗಿರಲಿಲ್ಲ. ಚಿಕ್ಕ ಮಕ್ಕಳಿಗೆ ತಿಳಿಯುವುದಿಲ್ಲ ತಾನು ಏನು ಮಾಡ್ತೇನಂತ. ಏನು ಹೆತ್ತವರು ಹೇಳ್ತಾರೆ, ಏನು ಶಿಕ್ಷಕರು ಹೇಳ್ತಾರೆ ಅದನ್ನು ಅವರು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರು ಇನ್ನೂ ಕೂಡ ಈ ಪ್ರೌಢತೆಗೆ ಬಂದಿಲ್ಲ. ಆದರೆ ಯೂದಾಸನು ಆತನು ಈ ಚಿಕ್ಕ ವಯಸ್ಸನಾಗಿವನು ಆಗಿರಲಿಲ್ಲ. ಆತನಿಗೆ ಸರಿಯಾಗಿ ತಿಳಿದಿತ್ತು ಏನು ಮಾಡ್ತಾನಂತ ಹೇಳಿಕೊಂಡು 30 ನಾಣ್ಯ ಅದಕ್ಕೋಸ್ಕರ ಆತನು ಮಾರಿಬಿಟ್ಟನು. ಒಂದು ವೇಳೆ ಆತನು ಕೃತ್ಯವನ್ನು ಮಾಡಿದ್ದರೆ ನನಗೆ ಹಣ ಬೇಡ, ನಾನು ಹೀಗೇನು ಮಾಡ್ತೇನೆ ಅಂತ ಹೇಳಿದರೆ ವಿಚಾರ ಬೇರೆ ಇತ್ತು. ಆದರೆ ಆತನು ಹಣದ ಆಸೆಗೆ ಯೇಸು ಸ್ವಾಮಿಯನ್ನು ಮಾರಿಬಿಟ್ಟನು. ನಮ್ಮ ಜೀವನದಲ್ಲಿ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಪ್ರಿಯರೇ ಇದು ಆಗುವುದಿಲ್ಲವೇ? ಹೇಗೆ ನಮ್ಮ ಜೀವನದಲ್ಲಿ ನಾವು ಆಸೆಗೆ ಒಳಗಾಗಿ ಯೇಸು ಸ್ವಾಮಿಯನ್ನು ಮಾರುವುದಿಲ್ವೇ? ಹೇಗೆ ಮಾರುತ್ತೇವೆ? ಹೇಗೆ ಮಾರುತ್ತೇವೆ? ಎಲ್ಲಿ ಆಸೆಗೆ ನಾವು ಒಳಗಾಗುತ್ತೇವೆ, ನಾವು ಯೇಸು ಸ್ವಾಮಿಯ ಅನುಯಾಯಿಗಳು, ಯೇಸು ಸ್ವಾಮಿ ಕಲಿಸಿಕೊಟ್ಟಂಥ ದಾರಿಯಲ್ಲಿ ನಡೆಯಬೇಕಾದವರು, ಮತ್ತು ನಾವು ಯೇಸು ಸ್ವಾಮಿಯ ಅನುಯಾಯಿಗಳು ಅಂತ ಹೇಳಿಕೊಂಡು ಅವರ ಹೆಸರಿನಲ್ಲಿ ಜೀವಿಸುವವರು ಅನೇಕ ಬಾರಿ ಯೇಸು ಸ್ವಾಮಿಯ ತತ್ವಗಳಿಗೆ, ಅವರು ತೋರಿಸಿಕೊಟ್ಟಂಥ ದಾರಿಗೆ ವಿರುದ್ಧವಾಗಿ ನಡೆಯುವುದಿಲ್ವೇ? ನಾವು ಇರಬಹುದು ಅಧಿಕಾರದಲ್ಲಿದ್ದವರು ಇತರರಿಗೆ ಸಹಾಯವಾಗುವುದರ ಬದಲಿಗೆ ಅವರನ್ನು ಶೋಷಣೆ ಮಾಡುವುದಿಲ್ವೇ? ಅಧಿಕಾರದಲ್ಲಿದ್ದವರು ಜನರಿಗಾಗಿ ದುಡಿಯುವುದರ ಬದಲಿಗೆ ಅವರ ಮೇಲೆ ಅಧಿಕಾರವನ್ನು ಚಲಾಯಿಸುವುದಿಲ್ವೇ? ಯೇಸು ಸ್ವಾಮಿ ನಮಗೆ ಸತ್ಯದ ದಾರಿಯನ್ನು ತೋರಿಸಿಕೊಟ್ಟರಾದರೆ ನಮ್ಮ ಅನುಕೂಲಕ್ಕಾಗಿ ನಾವು ಸತ್ಯವನ್ನು ಮುಚ್ಚಿಟ್ಟು ಸುಳ್ಳನ್ನು ನಾವು ಹೇಳುವುದಿಲ್ವೇ? ಯೇಸು ಸ್ವಾಮಿ ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ ತನ್ನ ಜೀವವನ್ನು ಕೊಟ್ಟರಾದರೆ ಅವರ ಅನುಯಾಯಿಗಳಂತ ಹೇಳಿಕೊಳ್ಳುವಂಥ ನಾವು ಕೆಲವು ಸಾರಿ ನ್ಯಾಯ ಮತ್ತು ನೀತಿಯನ್ನು ಬಿಟ್ಟು ಅನ್ಯಾಯವನ್ನು ಮಾಡುವುದಿಲ್ವೇ? ಹಾಗೆ ಮಾಡಿದಾಗ ಯಾವ ರೀತಿ ಯೂದಾಸನು 30 ನಾಣ್ಯಗಳಿಗಾಗಿ ಯೇಸು ಸ್ವಾಮಿಯನ್ನು ಮಾರಿದನೋ ಅದನ್ನೇ ನಾವು ಕೂಡ ಮಾಡ್ತೇವೆ. ಅದರ ಸಾಂದ್ರತೆ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು, ತೀವ್ರತೆ. ಆದರೆ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ನಾವು ಯಾವಾಗ ಯೇಸು ಸ್ವಾಮಿಯಿಂದ ದೂರಕ್ಕೆ ಸರಿಯುತ್ತೇವೆ, ಅವರ ಅನುಯಾಯಿಗಳಂತ ಹೇಳಿಕೊಳ್ಳುತ್ತೇವೆ, ಅವರ ಸಭೆಯಲ್ಲಿ ಇರುತ್ತೇವೆ, ಮತ್ತೆ ಸ್ವಾರ್ಥಕ್ಕಾಗಿ ಯಾವಾಗ ನಾವು ಯೇಸು ಸ್ವಾಮಿಯನ್ನು ಬಳಸಿಕೊಳ್ಳುತ್ತೇವೆ ನಮ್ಮ ಉದ್ದೇಶಕ್ಕಾಗಿ, ಆಗ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಯೂದಾಸರಾಗುತ್ತೇವೆ. ಪ್ರಿಯರೇ, ಇಂಥದ್ದು ನಮಗೆ ಅನೇಕ ಬಾರಿ ನೋಡಲಿಕ್ಕೆ ಸಿಗ್ತದೆ. ನಾವು ಯೂದಾಸನನ್ನು ಓರ್ವ ಖಳನಾಯಕನಂತ ಯೋಚಿಸ್ತಿರುವಾಗ, ಆತನನ್ನು ಆ ಒಂದು ಬಣ್ಣವನ್ನು ಬಳಿಯುತ್ತಿರುವಾಗ ನಾವು ಕೂಡ ನಮ್ಮ ಅಂತಃಕರಣದ ಪರೀಕ್ಷೆಯನ್ನು ನೋಡಿ ನೋಡುವ ಎಲ್ಲಿ ನಾವು ತಪ್ಪಿ ಬೀಳುತ್ತೇವೆ ನಮಗೆ ತಿಳಿಯದೆ ನಾವೆಲ್ಲಿ ಯೂದಾಸನಾಗುತ್ತೇವೆ.
ಯೋಚನೆ ಮಾಡಿಯೋ ಯೋಚನೆ ಮಾಡದೆಯೋ. ಅದಕ್ಕಾಗಿ ಇದೊಂದು ಅವಕಾಶ ನಮಗೆ. ನಾವೆಲ್ಲಿ ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿಯನ್ನು ಮಾರಿ ಬಿಡುತ್ತೇವೆ ನಮ್ಮ ಸ್ವಾರ್ಥಕ್ಕಾಗಿ, ಆಸೆಗಾಗಿ, ದುರಾಸೆಗಾಗಿ. ಈ ವಾಕ್ಯವನ್ನು ಆಲಿಸ್ತಿರುವಾಗ ನಾವು ಸ್ವಾಮಿಯಲ್ಲಿ ಕೇಳುವ, ಸ್ವಾಮಿ ಯೇಸುವೆ, ನೀವು ನಮಗೆ ನಿಮ್ಮ ಹೆಸರಿನಲ್ಲಿ ಬದುಕುವಂಥ ಒಂದು ಅವಕಾಶ ನೀಡಿದ್ದೀರಿ. ಹಾಗೇನೆ ಆಗಲು ನಮಗೆ ನೀವು ಬೇಕಾದಂಥ ಆಶೀರ್ವಾದ ನೀಡಿರಿ ಅಂತ ನಾವು ಈ ಸಮಯದಲ್ಲಿ ಪ್ರಾರ್ಥಿಸುವ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ಅಷ್ಟೊಂದು ಒಳಿತನ್ನು ಮಾಡಿದರು ಮಾನವ ಕುಲಕ್ಕೆ. ತನಗೆ ತಿಳಿದಿದ್ದರೂ ಕೂಡ ಯೂದಾಸನಿಗೆ ಒಂದು ಅವಕಾಶವನ್ನು ಕೊಟ್ಟರು, 3 ವರ್ಷಗಳ ಕಾಲದ ಅವಕಾಶ. ಯೂದಾಸನು ಕೊನೆಗೆ ಸ್ವಾಮಿಯನ್ನು, ನಿಮ್ಮ ಪುತ್ರರನ್ನು ಮಾರಿಯೇ ಬಿಟ್ಟನು. ನಮ್ಮ ಜೀವನದಲ್ಲಿ ತಿಳಿದೋ ತಿಳಿಯದೆಯೋ ಅನೇಕ ಬಾರಿ ಯೇಸು ಸ್ವಾಮಿಯ ಅನುಯಾಯಿಗಳಂತ ತಿಳಿದಿದ್ದರೂ ಕೂಡ ನಾವು ಕೂಡ ನಮ್ಮ ಆಸೆಗಾಗಿ, ದುರಾಸೆಗಾಗಿ, ನಮ್ಮ ಸ್ವಾರ್ಥಕ್ಕಾಗಿ ಯೇಸು ಸ್ವಾಮಿ ತೋರಿಸಿಕೊಟ್ಟಂಥ ದಾರಿಯಿಂದ ದೂರಕ್ಕೆ ಸರಿದು ನಮ್ಮದೇ ದಾರಿಯಲ್ಲಿ ನಡೆದು ಯೇಸು ಸ್ವಾಮಿಯನ್ನು ಬಳಸಿಕೊಂಡಿದ್ದು ಉಂಟು ಅಥವಾ ಬಳಸಿಕೊಳ್ಳುತ್ತೇವೆ. ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಹೀಗೆ ಮಾಡದೆ ನಾವು ನಿಮ್ಮ ಕುಮಾರರು ತೋರಿಸಿಕೊಟ್ಟಂಥ ದಾರಿಯಲ್ಲಿ ಸದಾ ನಡೆಯುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯ ಮೇಲೆ ಆಶೀರ್ವಾದದ ಮಳೆಗಳನ್ನು ಸುರಿಸಿರಿ. ಅವರಿಗೆ ಆರೋಗ್ಯದ ಭಾಗ್ಯವನ್ನು ನೀಡಿರಿ, ಸಂತೋಷ ಮತ್ತು ನೆಮ್ಮದಿಯ ನೀಡಿರೆಂದು ಪ್ರಾರ್ಥಿಸುತ್ತೇವೆ. ಆಮೇನ್.